ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಹೆಸರು ಕಾಳಿನಿಂದ ಸ್ವೀಟಾಗಿ ಒಂದು ಬೆಳಗಿನ ಉಪಹಾರವನ್ನು ಹೇಗೆ ಈಸಿಯಾಗಿ ತಯಾರಿಸುವಂತಹ ಒಂದು ಉಪಹಾರ ಇದು. ಇದನ್ನು ನಾನು ಹೇಗೆ ತಯಾರಿಸುವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನು ಈ ಕಪ್ಪಲ್ಲಿ 2 ಕಪ್ ಹೆಸರು ಕಾಳು ತಗೊಂಡಿದ್ದೇನೆ. ಉಪ್ಪು, ಆಮೇಲೆ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಎಷ್ಟು ರುಚಿಗೆ ಬೇಕು ಅಷ್ಟು ಬೆಲ್ಲ. ನಾನು ಈ ಹೆಸರು ಕಾಳನ್ನ ನಿನ್ನೆ ಅಂದ್ರೆ ಹಿಂದಿನ ರಾತ್ರಿ ನೆನೆಸಿಟ್ಕೊಳ್ಬೇಕು. ಡೈರೆಕ್ಟ್ ಆಗಿ ಮಾಡುವಂತದ್ದಲ್ಲ ಇದು. ಹಿಂದಿನ ರಾತ್ರಿ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ಇದನ್ನ ಈ ರೀತಿ ಮಾಡ್ಕೊಂಡು ತಿನ್ಬಹುದು. ಅದೇ ಕಪ್ಪಲ್ಲಿ ನಾನೊಂದು 2 ಕಪ್ ನೀರು ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಈ ಹೆಸರು ಕಾಳನ್ನು ನಾನು ನಿನ್ನೆ ರಾತ್ರಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ಈಗ ಡೈರೆಕ್ಟ್ ಆಗಿ ಕುಕ್ಕರಲ್ಲಿ ಏನು ಹಾಕ್ತಾ ಇಲ್ಲ, ನಾನು ಡೈರೆಕ್ಟ್ ಆಗಿ ಬಾಣಲೆಯಲ್ಲಿ ನೀರು ಹಾಕೊಂಡಿಟ್ಟು ಬೇಯಿಸ್ತಾ ಇದ್ದೇನೆ. ಇದನ್ನು ಎಷ್ಟು ನೀರು ಬೇಕು ಅಷ್ಟು ಹಾಕಿ, ತುಂಬಾ ನೀರು ಹಾಕಿಬೇಡಿ, ಸ್ವಲ್ಪ ಕಮ್ಮಿ ಆಗ್ತಾ ಬರುವಾಗ ಬೇಯದಿದ್ರೆ ಮತ್ತೆ ಸ್ವಲ್ಪ ಹಾಕ್ಬೋದು. ಕೆಲವು ಹೆಸರು ಕಾಳು ಬೇಗ ಬೇಯುತ್ತೆ. ಈಗ ಇದಕ್ಕೆ ಬಾಯಿ ಮುಚ್ಚಿ ಬೇಯಲಿಕ್ಕೆ ಇಡುವ ನಾವು. ನೋಡಿ ಈಗ ಇದು ಬೇಯ್ತಾ ಬಂದಿದೆ. ನಾನು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಇದು ಸ್ವಲ್ಪ ನಮಗೆ ಉಪ್ಪು ಹಾಕಬೇಡಿ, ನನಗೀಗ ಕಮ್ಮಿ ಅನಿಸ್ತಾ ಉಂಟು. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನಾವು ಹೇಳಬೇಕು ಅಂತ ಇಲ್ಲ, ಉಪ್ಪು ನಿಮ್ಮ ರುಚಿಗೆ, ಅವರವರ ರುಚಿಗೆ ಉಪ್ಪು. ಕೆಲವರಿಗೆ ಉಪ್ಪು ಜಾಸ್ತಿ ಬೇಕಾಗ್ತದೆ, ಕೆಲವರಿಗೆ ಉಪ್ಪು ಕಮ್ಮಿ ಬೇಕಾಗ್ತದೆ. ನಾನು ಇದಕ್ಕೆ 1.5 ಚಮಚ ಸಣ್ಣ ಚಮಚದಲ್ಲಿ ಹಾಕೊಂಡೆ. ಇದು ಈಗ ಹದವಾಗಿ ಬೇಯ್ತಾ ಬಂದಿದೆ. ನೋಡಿ ಹೆಸರು ಹೇಗೆ ಬೆಂದಿದೆ ನೋಡುವುದಾದ್ರೆ ಹೀಗೆ ಒಡೆಬೇಕದು. ನೋಡಿ ಹೀಗೆ ನಾವು ಒತ್ತುವಾಗ ಫುಲ್ ನೋಡಿ ಹೀಗಾಗಬೇಕು. ಬೆಂದಿದೆ ಇದೀಗ. ನಾನು ಇದಕ್ಕೀಗ ತೆಂಗಿನ ತುರಿ, ಸ್ವಲ್ಪ ನೀರಿಡ್ಬೇಕು ಇದರಲ್ಲಿ, ತುಂಬ ಡ್ರೈ ಮಾಡ್ಕೊಳ್ಬೇಡಿ. ಇದಕ್ಕೆ ನಾನೀಗ ತುರಿದಿಟ್ಟ ತೆಂಗಿನಕಾಯಿ ಮತ್ತೆ ಬೆಲ್ಲ, ನೋಡಿ ಬೆಲ್ಲನೂ ಹಾಗೆ ಆಪ್ಷನಲ್, ಎಷ್ಟು ಬೇಕಷ್ಟು ಹಾಕೊಳ್ಬೋದು. ಬೆಲ್ಲ ಹಾಗೇನೆ ಹಾಕೊಳ್ಳಿ, ಕರಗುತ್ತೆ ಅದು. ಇದು ಈ ಹೆಸರು ಬೇಗ ಬೆಂದಿದ ಹಾಗೆ ಕಾಣ್ತದೆ, ಕೆಲವೊಂದು ತುಂಬ ಟೈಮ್ ತಗೊಳ್ಳುತ್ತೆ ಬೇಯಲಿಕ್ಕೆ. ಇದು ಬೇಗ ಬೆಂದಿದೆ. ಈಗ ಸ್ವಲ್ಪ ಈ ಬೆಲ್ಲ ಕರಗಿ ಪೂರ್ತಿ ನೀರು ಡ್ರೈ ಆದ್ಮೇಲೆ ಬೆಲ್ಲ ಹಾಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಅರ್ಧ ಬೇಯುವಾಗಲೇ ಬೆಲ್ಲ ಹಾಕೊಳ್ಳಿ ನೀವು, ಯಾಕೆಂದ್ರೆ ನಿಮಗೆ ಹದ ಗೊತ್ತಾಗುತ್ತೆ ಆವಾಗ. ನೋಡಿ ಈಗ ಇದು ನೀರಲ್ಲಿ ಬೇಯುತ್ತೆ, ಬೆಲ್ಲ ನೀರಲ್ಲಿ ಚೆನ್ನಾಗಿ ಬೇಯುತ್ತೆ. ಹೆಸರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ನಮಗೆ ಈ ಸೈಡ್ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಬಿಸಿಲು ವೆದರ್ ಎಲ್ಲ ಹೀಟ್ ಆಗಿರೋದ್ರಿಂದ ನಾವು ಹೆಸರನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಹೆಸರು ಬೇಳೆ. ಈಗ ನೋಡಿ ಹೆಸರು ಚೆನ್ನಾಗಿ ಬೆಂದಿದೆ. ನೋಡಿ ನಿಮಗೆ ಡ್ರೈ ಬೇಡ, ಇಷ್ಟೇ ಹದದಲ್ಲಿ ತಗೊಳ್ಳಿ. ಸ್ವಲ್ಪ ತಣ್ಣಗಾಗುವಾಗ ಅದು ಡ್ರೈ ಆಗ್ತಾನೆ ಬರುತ್ತೆ. ಸ್ವಲ್ಪ ಈ ಹದಕ್ಕೆ ತಗೊಳ್ಳಿ. ಬೇಯುವಾಗ ಒಂದು ವೇಳೆ ನಾನು ಹೇಳಿದ ಹದದ ನೀರು ಕಮ್ಮಿ ಆದರೆ ಸ್ವಲ್ಪ ನೀರು ಹಾಕೊಳ್ಳಿ, ಒಂದು ಅರ್ಧ ಮುಕ್ಕಾಲು ಲೋಟ ನೀರು ಹಾಕೊಳ್ಳಿ, ತೊಂದರೆ ಇಲ್ಲ. ನೀರೆಲ್ಲ ನಮ್ಮ ಹದಕ್ಕೆ. ಕೆಲವರಿಗೆ ತುಂಬ ನೀರು ಬೇಕು ಅಂತ ಇದ್ರೆ ನೋಡಿ. ಇದು ಮತ್ತೆ ಹೆಸರು ಕೂಡ ಬೇಗ ಬೇಯುವಂಥ ಹೆಸರು. ಈಗ ನಾನು ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನಾನು ಗ್ಯಾಸ್ ಆನ್ ಮಾಡಿ ಸರ್ವ್ ಮಾಡ್ತೀನಿ. ತುಂಬ ರುಚಿಯಾದಂತಹ ಹೆಸರು ಬೇಳೆ ತಿಂಡಿ ಇದು, ತುಂಬ ಟೇಸ್ಟ್ ಆಗಿರುತ್ತೆ. ಬಿಸಿ ಬಿಸಿಯಾದಂತಹ ಹೆಸರು ಕಾಳು ಉಸುಲಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.